ಕಾರ್ಕಳ ತಾಲೂಕು ಗುಡ್ಡೆಗುಳಿಗ ದೈವಸ್ಥಾನದಲ್ಲಿ ಸುಮಾರು 30 ವರ್ಷಗಳಿಂದ ಕಾರ್ಕಳ ತಾಲೂಕು ಕಚೇರಿ ಹಾಗೂ ಪೊಲೀಸ್ ಇಲಾಖೆಯ ವತಿಯಿಂದ ಕೋಲ ನಡೆಸಿಕೊಂಡು ಬಂದಿದ್ದಾರೆ. ಈ ಬಾರಿಯ ನೇಮೋತ್ಸವವು ಜನವರಿ 22ರಂದು ನಡೆಯಿತು. ಇಲ್ಲಿನ ಕಟ್ಟೆಯ ಜೀರ್ಣೋದ್ಧಾರ ಮಾಡಿದ್ದು ಹಲವಾರು ದಾನಿಗಳ ಸಹಕಾರ ಇದಕ್ಕಿದೆ ಹಾಗೂ ಗುತ್ತು ಮನೆತನದವರಿಂದಲೂ ಕೋಲ ನಡೆಯುತ್ತಾ ಬಂದಿದೆ. ಸೇವಾ ರೂಪದಲ್ಲಿ ವರ್ಷದಲ್ಲಿ 10 ರಿಂದ 15 ಕೋಲ ನಡೆಯುತ್ತದೆ ಎಂದು ಕಾರ್ಕಳ ತಹಶೀಲ್ದಾರ ಪುರಂದರ ಹೆಗಡೆಯವರು ಹೇಳಿದರು. ತಹಶೀಲ್ದಾರ್ ಪುರಂದರ ಹೆಗಡೆ, ಬಾವಗುತ್ತು ಸುಕುಮಾರ್ ಜೈನ್, ಗುತ್ತು ಮನೆತನದ ವೃಷಭರಾಜ್ ಕಡಂಬ, ತಾಲೂಕು ಕಚೇರಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.